ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇವರ ಸಹಯೋಗದಲ್ಲಿ ತುಳು ನಾಟಕ ಕಲಾವಿದರ ಒಕ್ಕೂಟ ಇದರ 15ನೇ ವಾರ್ಷಿಕ ಸಂಭ್ರಮ ಆಗಸ್ಟ್ 14ರಂದು ನಗರದ ಪುರಭವನದಲ್ಲಿ ನಡೆಯಲಿದೆ. ಈ ಬಗ್ಗೆ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ತುಳು ನಾಟಕ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣಕುಮಾರ ಮಲ್ಲೂರು, 2003ರಲ್ಲಿ ತುಳು ನಾಟಕ ರಂಗದ 12 ವಿಭಾಗಗಳ ಕಲಾವಿದರು ಪ್ರತಿನಿಧಿಗಳಾಗಿ ರೂಪುಗೊಂಡು ನೋಂದಾವಣೆಗೊಂಡಿರುವ ಈ ತುಳು ನಾಟಕ ಕಲಾವಿದರೇ ಒಕ್ಕೂಟವು ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ 15 ವರ್ಷ ಪೂರೈಸಿ 16ನೇ ವರ್ಷಕ್ಕೆ ಇದೀಗ ಕಾಲಿರಿಸಿದೆ. ಕಳೆದ ಹಲವು ವರ್ಷಗಳಿಂದ ವಾರ್ಷಿಕ ತೌಳುವ ಪ್ರಶಸ್ತಿ ಪ್ರದಾನ, ಆರ್ಥಿಕವಾಗಿ ಆಸಕ್ತರಾಗಿರುವ ಕಲಾವಿದರಿಗೆ ಧನ ಸಹಾಯ ಮತ್ತು ತುಳು ನಾಟಕ ರಂಗದಲ್ಲಿ ದುಡಿದು ಕೀರ್ತಿಶೇಷರಾದ ಹಿರಿಯ ಕಿರಿಯ ಕಲಾವಿದರ ಸಂಸ್ಮರಣೀಯ ನೆನಪು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ನಡೆದುಕೊಂಡು ಬಂದಂತೆ ಈ ವರ್ಷವೂ ನಡೆಯಲಿದೆ. ಈ ಸಂದರ್ಭ ಹಿರಿಯ ನಟ, ನಾಟಕಕಾರ, ನಿರ್ದೇಶಕ ಎಂ ವಿಶ್ವನಾಥ ಅವರನ್ನ 2017-18ನೇ ಸಾಲಿನ ತೌಳುವ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. ಇದರಲ್ಲಿ 2017-18ನೇ ಸಾಲಿನ ತೌಳುವ ಪ್ರಶಸ್ತಿ ಪ್ರದಾನ, ಹಿರಿಯ ಕಲಾವಿದರಿಗೆ, ತಂತ್ರಜ್ಞರಿಗೆ ಸನ್ಮಾನ, ಕೀರ್ತಿಶೇಷ ಕಲಾವಿದರ ನೆನಪು ಕಾರ್ಯಕ್ರಮ ಹಾಗೂ ಅಶಕ್ತ ಕಲಾವಿದರಿಗೆ ಗೌರವಧನ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 2003ನೇ ಇಸ್ವಿಯಲ್ಲಿ ನಮ್ಮ ಈ ತುಳು ನಾಟಕ ಕಲಾವಿದರ ಒಕ್ಕೂಟ ಪ್ರಾರಂಭವಾಯಿತು. ತುಳು ನಾಟಕ ರಂಗದ 12 ಬೇರೆ ಬೇರೆ ವಿಭಾಗದ ಕಲಾವಿದರನ್ನು ಒಗ್ಗೂಡಿಸಿ ತುಳು ನಾಟಕ ಕಲಾವಿದರ ಒಕ್ಕೂಟ ಅಂತ ಹೇಳಿ ನಾವು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಎಲ್ಲ ತುಳು ನಾಟಕಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞರು, ಎಲ್ಲ ವಿಧದ ಸಲಕರಣೆಗಳನ್ನು ಒದಗಿಸುವವರು, ನಾಟಕಕ್ಕೆ ಬೇಕಾದ ಸಲಕರಣೆ, ಪರದೆ, ಸೆಟ್ಟಿಂಗ್, ಇಂತಹ 12 ಬೇರೆ ಬೇರೆ ಹಿನ್ನೆಲೆ ಗಾಯಕರು, ರಂಗಸಜ್ಜಿಕೆಯವರು, ಗಾಯಕಿಯರು, ಧ್ವನಿ ಮತ್ತು ಬೆಳಕು, ಪ್ರಸಾದನ, ಹಿನ್ನೆಲೆ ಓದುಗರು, ಹೀಗೆ 12 ವಿಭಾಗಗಳ ಒಂದು ನಮ್ಮ ಒಕ್ಕೂಟ. 2017-18ನೇ ಸಾಲಿಗೆ ನಾವು ತೌಳುವ ಪ್ರಶಸ್ತಿಗೆ ಎಂ ವಿಶ್ವನಾಥ, ಹಿರಿಯ ನಾಟಕಕಾರ, ನಟ ಹಾಗೂ ನಿರ್ದೇಶಕ ಇವರನ್ನು ಆರಿಸಿಕೊಂಡಿದ್ದೇವೆ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ತುಳು ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಕಿಶೋರ್ ಡಿ ಶೆಟ್ಟಿ, ಉಪಾಧ್ಯಕ್ಷರಾದ ಗೋಕುಲ್ ಕದ್ರಿ, ಕೋಶಾಧಿಕಾರಿ ಮೋಹನ್ ಕೊಪ್ಪಳ ಕದ್ರಿ, ಸಂಚಾಲಕರಾದ ಪ್ರದೀಪ್ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.